ಮಂಗಳೂರು ಕ್ಲಾಕ್ ಟವರ್ ಬಳಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಮಿತಿ ಇದರ ವತಿಯಿಂದ ರಾಷ್ಟ್ರೀಯ ನಿರುದ್ಯೋಗ ದಿನ ಆಚರಣೆಯ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮಾನಾಥ್ ರೈ ಅವರು ಭಾಗವಹಿಸಿದರು. ಬಿ ರಮಾನಾಥ್ ರೈ ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ, ಮಾಜಿ ಶಾಸಕ ಮೊಯ್ದುನ್ ಬಾವಾ, ಶಶಿಧರ್ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು. ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಬೇಕಲ್ಲ ನಿಮಗೆ ಹೌದು ಅಂತ ಜನ ಹೇಳುವಾಗ ಅದಕ್ಕೆ ನೀವು ಬಿಜೆಪಿ ಮತ ಕೊಟ್ಟರೆ ನಾವು ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಯಾವುದೇ ಭರವಸೆಯನ್ನು ಈಗ ಅವರು ಈಡೇರಿಸಿಲ್ಲ. ಅದರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ಬಡ ಜನರಿಗೆ ದಿನನಿತ್ಯದ ಬೆಲೆ ಏರಿಕೆಯಿಂದ ಬದುಕುವುದೇ ಕಷ್ಟ ಆಗಿದೆ. ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಒಂದು ಕಡೆ ಮನುಷ್ಯನ ಬದುಕು ದುಸ್ತರವಾಗಿದೆ. ನಿರುದ್ಯೋಗ ಸಮಸ್ಯೆ, ಉದ್ಯೋಗ ಇಲ್ಲ. ಸುಶಿಕ್ಷಿತ ಸಮಾಜ, ಬಹುಶಃ ಗ್ರಾಜ್ಯುಯೇಟ್ ಆದಂಥವರಿಗೂ ಕೂಡ ಉದ್ಯೋಗ ಇಲ್ಲ. ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, UPA ಸರ್ಕಾರ ಇದ್ದಾಗ ಇವತ್ತು ಸರ್ಕಾರದ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಇವತ್ತು ಖಾಸಗೀಕರಣ ಮಾಡುವಂತ ಒಂದು ದಾರಿಯಲ್ಲಿ ಮೋದಿಯವರು ಬಂಡವಾಳಶಾಹಿಗಳ ಒಬ್ಬ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ನೋವು ತಂದಿರತಕ್ಕಂಥ ವಿಚಾರ. ಅವರೇನೇ ಹೇಳ್ತಾರೆ ನಾವು ಬಡವರಿಗೆ ಬೇಕಾಗಿ ಕೆಲಸ ಮಾಡಿದ್ದೇವೆ ಅಂತ ಹೇಳಿ. ಇವತ್ತು